ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ಹೆಸರು ಮೊಳಕೆ ಬರಿಸಿರುವಂಥ ಹೆಸರು ಕಾಳನ್ನು ಹಾಕಿಬಿಟ್ಟು ನಮ್ಮ ಮ್ಯಾಂಗ್ಳೂರ್ ರೆಸಿಪಿದು ಪದೇನಿ ಅಂತ ಇದನ್ನು ನಿಮಗೆ ಮಾಡಿ ತೋರಿಸ್ತೀನಿ. ತುಂಬ ಈಸಿಯಾಗಿರುತ್ತೆ. ನಮ್ಮ ಜೀವಕ್ಕೆ ತುಂಬ ಹೆಲ್ತಿಯಾಗಿರುವಂತಹ ಈ ರೆಸಿಪಿ ದಯವಿಟ್ಟು ಯಾರಿಗೆ ಗೊತ್ತಿಲ್ವೋ ಅದನ್ನು ನೀವು ವಾರಕ್ಕೆ ಒಂದು 3 ಸಲ ಆದರೂ ಮಾಡಿ ತಿಂತಾಯಿದ್ರೆ ತುಂಬ ಸ್ಟ್ರಾಂಗಾಗಿ ಹೆಲ್ದಿಯಾಗಿರ್ತೀರ. ಮಕ್ಕಳಿಗೆ ತುಂಬ ಒಳ್ಳೆಯದು. ಬನ್ನಿ ಮಾಡೋಣ. ಮೊಳಕೆ ಬರಿಸಿರುವಂತಹ ಹೆಸರು ಕಾಳಲ್ಲಿ ನಾನಿವತ್ತು ಪದಂಗಿಂದ, ನಮ್ಮ ಮಂಗಳೂರಲ್ಲಿ ಇದನ್ನು ಪದಂಗಿ ಅಂತೇಳಿ ಇದನ್ನು ಮಾಡ್ತಾಯಿದ್ದೀನಿ ನಾನು. ಹೆಸರು ಕಾಳಲ್ಲಿ ಪದಂಗಿ, ಅದಕ್ಕೆ ಕಾಯಿ ತುರಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲವನ್ನು ಹಾಕಿಬಿಟ್ಟು ತೆಂಗಿನ ತುರಿ ಮತ್ತೆ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಇದೊಂದು 2 ಸೀಟಿ ಹೊಡೆದ್ರೆ ಸಾಕು. ಇದಕ್ಕೆ ಬೆಲ್ಲದ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ತೆಂಗಿನ ತುರಿ ಹಾಕಬೇಕು. ಕುಕ್ಕರಲ್ಲಿ ಬೇಯಿಸಿದ ಮೇಲೆ ಒಟ್ಟಿಗೆ ಹಾಕಬೇಡಿ ತೆಂಗಿನ ತುರಿ. ಸೂಪರ್ ಆಗಿದೆ.